ಕಾರಿನ ಜೊತೆಗೆ ನೀರಿಗೆ ಹಾರಿ ಕುಟುಂಬವೊಂದು ಆತ್ಮಹತ್ಯೆಗೆ ಯತ್ನಿಸಿದಂತಹ ಘಟನೆ ಜಿಲ್ಲೆಯ ತರೀಕೆರೆ ತಾಲೂಕಿನ ಎಂಸಿ ಹಳ್ಳಿ ಬಳಿ ಸಂಭವಿಸಿದೆ. 4ರು ಆತ್ಮಹತ್ಯೆಗೆ ಯತ್ನಿಸಿದ್ದು, ಅದರಲ್ಲಿ 2 ನೀರು ಪಾಲಾಗಿದ್ದಾರೆ, ಇನ್ನಿಬ್ಬರು ಪಾರಾಗಿದ್ದಾರೆ. ಆತ್ಮಹತ್ಯೆಗೆ ಯತ್ನಿಸಿದ ಕುಟುಂಬ ಭದ್ರಾವತಿ ತಾಲೂಕಿನ ಹಳೆ ಜೆಡಿ ಕಟ್ಟೆಯವರು ಎಂದು ತಿಳಿದು ಬಂದಿದೆ. ಬೆಂಗಳೂರಿನಿಂದ ಭದ್ರಾವತಿಗೆ ಮರಳುತ್ತಾ ಇದ್ದಾಗ ಎಂಸಿ ಹಳ್ಳಿ ಬಳಿ ಘಟನೆ ಸಂಭವಿಸಿದೆ. ಮಂಜುನಾಥ್ ಅವರ ತಾಯಿ ಸುನಂದಾ, ಪತ್ನಿ ನೀತಾ, ಮಗ ಧ್ಯಾನ್ ಕಾರಿನಲ್ಲಿದ್ದರು. ಮಂಜುನಾಥ್ ಅವರು ಕಾರು ಚಲಾಯಿಸ್ತಾ ಇದ್ರು. ಭದ್ರಾ ನಾಲೆ ಬಳಿಗೆ ಬರ್ತಾ ಇದ್ದಂತೆ ಕಾರು ಏಕಾಏಕಿ ರಸ್ತೆಯಿಂದ ನಾಲೆ ಕಡೆಗೆ ತಿರುಗಿದ್ದು 4ರು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ಅದೃಷ್ಟವಶಾತ್ ನೀತಾ ಮತ್ತು ಅವರ ಮಗ ಧ್ಯಾನ್ ಪಾರಾಗಿದ್ದಾರೆ. ಮಂಜುನಾಥ್ ಮತ್ತು ಅವರ ತಾಯಿ ಸುನಂದಾ ಅವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಇನ್ನು ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ನಾಲೆಯಲ್ಲಿ ಶೋಧ ಮುಂದುವರಿಸಿದ್ದಾರೆ. ಅವರು ಕಾರು ಚಲಾಯಿಸ್ತಾ ಇದ್ದ ಮಂಜುನಾಥ್ ಅವರು ಆತ್ಮಹತ್ಯೆಗೆ ಯೋಜಿಸಿದ್ರು ಎಂದು ಹೇಳಲಾಗ್ತಾ ಇದೆ. ಸಂಬಂಧಿಕರಿಗೆ ಮಂಜುನಾಥ್ ಅವರು ನಡುರಾತ್ರಿ ಕರೆ ಮಾಡಿದ್ರು ಎಂದು ತಿಳಿದು ಬಂದಿದೆ. ಮಂಜುನಾಥ್ ಅವರದ್ದು ಎನ್ನಲಾಗಿರುವಂತಹ ಆಡಿಯೋ ವೈರಲ್ ಆಗಿದ್ದು, ಅದರಲ್ಲಿ ತಾವು ಇನ್ನು 10 ನಿಮಿಷದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದಾಗಿ ಹೇಳಿದ್ದಾರೆ. ಕುಟುಂಬದವರು ಕೂಡ ಕೊನೆಯಾಗಲಿದ್ದಾರೆ. ಜೊತೆಯಲ್ಲಿದ್ದವರು ಮೋಸ ಮಾಡಿದ್ದೇ ಇದಕ್ಕೆ ಕಾರಣ ಎಂದು ಮಂಜುನಾಥ್ ಅವರು ಹೇಳಿದರು. ಈ ನಿರ್ಧಾರ ಕೈ ಬಿಡುವಂತೆ ಸಂಬಂಧಿಕರು ಮನವಿ ಮಾಡಿದ್ರು ಕೂಡ ಮಂಜುನಾಥ್ ಅವರು ಆತ್ಮಹತ್ಯೆ ನಿರ್ಧಾರ ಕೈ ಬಿಡುವುದಿಲ್ಲ ಎಂದು ಹೇಳಿದ್ರು. ತರೀಕೆರೆಯ ಎಂಸಿ ಹಳ್ಳಿ ಬಳಿ ಭದ್ರಾ ನಾಲೆ ಬಳಿಗೆ ಬರ್ತಾ ಇದ್ದಂತೆ ಮಂಜುನಾಥ್ ಅವರು ಕಾರನ್ನ ನಾಲೆ ಕಡೆಗೆ ತಿರುಗಿಸಿರುವ ಶಂಕೆ ಇದೆ. ಇಡೀ ಕುಟುಂಬದ ಕಥೆಯೇ ಕೊನೆಯಾಗುವ ಸಾಧ್ಯತೆ ಇತ್ತು. ಆದರೆ ಕಾರು ನಾಲೆಗೆ ಬೀಳ್ತಾ ಇದ್ದಂತೆ ನೀತಾ ಅವರು ತಮ್ಮ ಮಗ ಧ್ಯಾನ್ ಜೊತೆಗೆ ಈಜಿ ನಾಲೆಯಿಂದ ಪಾರಾಗಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಘಟನಾ ಸ್ಥಳಕ್ಕೆ ಚಿಕ್ಕಮಗಳೂರು ಎಸ್ಪಿ ರಕ್ಷಣಾಧಿಕಾರಿ ಅಕ್ಷಯ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತರೀಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಡ್ತೀನಿ ನಾನು, ಅದಕ್ಕೆ ನೋಡಕ್ ಎಲ್ಲಿದ್ದೀರಾ ಹೇಳಿ ಚಿಕ್ಕಪ್ಪ, ಪ್ಲೀಸ್ ಎಲ್ಲಿದ್ದೀರಾ ಹೇಳಿ ದಯವಿಟ್ಟು. ನೀತು ಅಮ್ಮ ಪಾಪು 4 ಜನ 15 ನಿಮಿಷ ಹೋಗ್ತಿರೋದು. ಚಿಕ್ಕಪ್ಪ ಇದು ಆಟ ಆಡ್ಬೇಡ್ರಿ ಪ್ಲೀಸ್ 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 ಎಲ್ಲಿದ್ದೀರಾ ಹೇಳಿ, ಎಲ್ಲಿದ್ದೀರಾ ಹೇಳಿ. ನಾನು ನಿಜ ಹೇಳ್ತಿದ್ದೀನಿ, ನಿಮಗ್ ಗೊತ್ತು ನಿಮ್ನೆಲ್ಲ ನಾವ್ ಎಷ್ಟ್ ಇಷ್ಟ ಪಡ್ತೀವಿ ಅಂತ ಗೊತ್ತು. ನಿಮ್ಮಲ್ಲಿ ಒಬ್ರಿಗಾದ್ರೂ ಏನಾದ್ರೂ ನಾವು ಬದುಕಲ್ಲ ಅಂತ ನಿಮಗ್ ಗೊತ್ತು ಮಾಮ. ನಾವು ಸಾಯ್ಬೇಕಾ ಮಾಮ? ಬೇಡ, ಚೆನ್ನಾಗಿರಿ ದಯವಿಟ್ಟು ಮಾಮ, ಏನೇನಾದ್ರೂ ಪರವಾಗಿಲ್ಲ ಮಾಮ, ನಾವೆಲ್ಲ ಇದೀವಿ ಮಾಮ ಜೊತೆಲಿ. ಪ್ಲೀಸ್ ಪ್ಲೀಸ್ ಚಿಕ್ಕಪ್ಪ, ಎಲ್ಲಾರ್ಗು ನೀವ್ ಹೇಳೋರು ನೀವೇ ಹಿಂಗ್ ಆಗ್ಬಿಟ್ರೆ ನಾವ್ ಏನ್ ಮಾಡ್ಲಿ ಚಿಕ್ಕಪ್ಪ. ನಮಗೆಲ್ಲ ಗೈಡ್ ಮಾಡಿ. ನಾನು ಅವತ್ತಿರು ಮೆಸೇಜ್ ಹಾಕಿದೀನಿ ತಾನೆ, ಜೀವನ ಅಂದ್ರೆ ನೀವು ನನಗೆ ಹೇಳ್ತಿದ್ದೀರದು ಅಂತ ಮಾಮ. ನೋಡಕ್ ಬಂದಿದ್ದು ಮಾಮ, ಅಜ್ಜಿ ಹತ್ರ ಮಾತಾಡ್ಬೇಕು, ಕೊಡಿ ಮಾಮ. ಇಲ್ಲ ಇಲ್ಲ, ಯಾರಿಗೂ ಕೊಡಲ್ಲ, ಎಲ್ಲ ಮಲಗಿದಾರೆ. ಯಾಕ್ ಮಾಮ, ಏನಾಯ್ತು ಮಾಮ? ಮಾಮ ದಯವಿಟ್ಟು ಒಂದೇ ಎಲ್ಲಿದ್ದೀರಾ ಅಂತ ಹೇಳ್ತೀರಾ ಪ್ಲೀಸ್? ಇಲ್ಲ ಗೊತ್ತಿ ಮಾಮ. ಪಾಪು ಏನ್ ಮಾಡ್ತಿದ್ದಾನೆ ಮಾಮ? ಪಾಪು ಏನ್ ಮಾಡ್ತಿದ್ದಾನೆ? ಮಲಗಿದ್ದಾನೆ, ಅವಾಗಲೇ ಮಲ್ಕೊಂಡ. ಅತ್ತೆ ಎಲ್ರು ಮಲ್ಕೊಂಡಿದ್ದಾರೆ. ಏನಾದ್ರೂ ತಗೊಂಡಿದ್ದೀರಾ ಮಾಮ? ಏನಿಲ್ಲ ಮಾಮ, ಕರೆಕ್ಟ್ ಆಗಿ ಹೇಳಿ, ಏನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಏನಿಲ್ಲ, 10 ನಿಮಿಷ ಲೊಕೇಶನ್ ಕಳಿಸ್ತೀನಿ. ಮಾಮ ಮಾಮ, ಒಂದೇ 1 ನಿಮಿಷ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಈಗ ನಿಮಗೆ ಮೋಸ ಆಯ್ತು ಕಣ. ಯಾರ್ ಮೋಸ ಮಾಡಿದ್ರು ಮಾಮ? ತುಂಬಾ ಮೋಸ. ಯಾರ್ ಮೋಸ ಮಾಡಿದ್ರು ಮಾಮ ನಿಮಗೆ? ಜೊತೆ ಮೋಸ ಮಾಡಿದ್ರು ಮಾಮ. ಯಾವನು ಲಫಂಗ ನನ್ ಮಗ ಮೋಸ ಮಾಡ್ದ ಅಂತ ನೀವ್ ಯಾಕೆ ಹಿಂಗ್ ಮಾಡ್ಕೊಳ್ಬೇಕು ಮಾಮ? ಎಲ್ರು ಬಲಿ ಕೊಡ್ತಾ ಇದ್ದೀರಾ ಮಾಮ ನೀವು? ಎಲ್ಲಿದ್ದೀರಾ ಮಾಮ ನೀವು? ಎಲ್ಲಿದ್ದೀರಾ ಮಾಮ? ನನ್ನ ಹೆಂಡತಿಗೆ ಬಂದ್ಬಿಟ್ರೆ ಪ್ರಪಂಚ ಅಲ್ಲ. ನನ್ ಮಗಂಗ ನಾವಿಬ್ರು ಇಲ್ಲ ಅಂದ್ರೆ ಅವನು ಇಲ್ಲ. ಅಮ್ಮ ನಮ್ ಜೊತೆ ನಮ್ಗೋಸ್ಕರನೇ ಇರೋದು. ನಿಮಗೆ ಯಾರಿಗೂ ಏನು ಆಗ್ಬಾರ್ದು ಮಾಮ. ನಮ್ಮನ್ನ ಏನ್ ಮಾಡ್ತೀರಾ? ಹಂಗಾರೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕಿತ್ತು ನೀವು.
ನೀ ಚೆನ್ನಾಗಿರು ಗೊತ್ತೆ. ಮಾಮ ಇವಾಗಿನ್ನು ಬದುಕು ರೂಪಿಸ್ಕೊಂತ ಇದೀಯಾ? ನಮ್ಮನ್ನು ಕರ್ಕೊಂಡು ಹೋಗ್ಬೇಕಿತ್ತು ಚಿಕ್ಕಪ್ಪ ಇವಾಗ ಮಾಮ. ಎಲ್ಲಿದ್ರೆ ಹೇಳಿ ಚಿಕ್ಕಪ್ಪ, ಇವೆಲ್ಲ ಬಿಡಿ, ಎಲ್ಲಿದ್ದೀರಿ? ಗೊತ್ತೆ, ಎಷ್ಟೇ ವಿಶ್ವಾಸ ಇದ್ರು ಯಾರನ್ನು ನಂಬಡಕ್ ಹೋಗ್ಬಿಡ ಕಣ ಬ್ಲೈಂಡ್ ಆಗಿ. ಪ್ಲೀಸ್ ಚಿಕ್ಕಪ್ಪ ಇವಾಗ ಬಿಡಿ, ಅದೆಲ್ಲ ಮಾತಾಡೋಣ. ಪ್ಲೀಸ್ ಎಲ್ಲಿದ್ದೀರಾ ಹೇಳಿ? ನಾನು ಲಾಸ್ಟ್ ಲೊಕೇಶನ್ ನಿಮ್ಗೆ ಕಳ್ಸೋದಾಯ್ತಾ? ಪ್ಲೀಸ್ ಚಿಕ್ಕಪ್ಪ ಲೊಕೇಶನ್ ಇವಾಗ್ಲೇ ಕಳಿಸಿ ಪ್ಲೀಸ್. ಲಾಸ್ಟ್ ಲೊಕೇಶನ್ ಬೇಡ, ನನ್ಗೆ ಇವಾಗ್ಲೇ ಎಲ್ಲಿದ್ದೀರಾ ಅಂತ ನನಗೆ ಗೊತ್ತಾಗ್ಬೇಕು ಪ್ಲೀಸ್. ಇಲ್ಲ ಒಂದು ಪ್ಲೀಸ್ ಚಿಕ್ಕಪ್ಪ ನಾನು ನಿಮಗೆ ಮಗ ಆಗಿ, ದೊಡ್ಡ ಮಗ ಆಗಿ ನಾನು ನಿಮ್ ಜೊತೆ ಬಂದಿದ್ದೀನಿ ಚಿಕ್ಕಪ್ಪ. ಪ್ಲೀಸ್ ಚಿಕ್ಕಪ್ಪ ಎಲ್ಲಿದ್ದೀರಾ ಹೇಳಿ ಚಿಕ್ಕಪ್ಪ, ಪ್ಲೀಸ್ ಚಿಕ್ಕಪ್ಪ. ಯಾರು ಏನು ಆಗ್ಬಾರ್ದು ಚಿಕ್ಕಪ್ಪ, ಏನು ಅದೆಲ್ಲ ದೊಡ್ಡ ವಿಚಾರ ಅಲ್ಲ ಚಿಕ್ಕಪ್ಪ. ತುಂಬಾ ಜನ ಎಷ್ಟೊಂದ್ ಜನ ಏನೇನೋ ಆಗಿದ್ದಾರೆ ಚಿಕ್ಕಪ್ಪ. ಅವ್ರಿಗೆಲ್ಲ ಬಿಟ್ರೆ ನೀವ್ ಏನು ಅಂತದೇನ್ ಮಾಡಿಲ್ಲ ಚಿಕ್ಕಪ್ಪ. ಪ್ಲೀಸ್ ಎಲ್ಲಿದ್ದೀರಾ ಹೇಳಿ ಚಿಕ್ಕಪ್ಪ. ಚೆನ್ನಾಗಿ ನೋಡ್ಕೊಂಡೆ. ನಾನ್ ಚೆನ್ನಾಗಿ ಎಲ್ಲರೂ ನಿಮ್ಮನ್ನು ನೋಡ್ಕೊಳ್ತೀನಿ. ಪ್ಲೀಸ್ ಚಿಕ್ಕಪ್ಪ ಎಲ್ಲಿದ್ದೀರಾ ಹೇಳಿ ಚಿಕ್ಕಪ್ಪ. ಪ್ಲೀಸ್ ಪ್ಲೀಸ್ ಚಿಕ್ಕಪ್ಪ, ಪ್ಲೀಸ್ ಚಿಕ್ಕಪ್ಪ ಪ್ಲೀಸ್ ಚಿಕ್ಕಪ್ಪ. ಫೋನ್ ಕಟ್ ಮಾಡ್ಬಿಡಿ ಪ್ಲೀಸ್, ಇಲ್ಲಾಂದ್ರೆ ನಾವೇನಾದ್ರೂ ಮಾಡ್ಕೊಳ್ತೀವಿ. ನಾನು ರಕ್ಷಾ ಏನಾದ್ರೂ ಮಾಡ್ಕೊಳ್ತೀವಿ ಗ್ಯಾರಂಟಿ. ಪ್ಲೀಸ್ ಪ್ಲೀಸ್. ಇಲ್ಲ ನಾವು ನಂಬ್ಕೊಂಡ್ ಬಂದಿರೋದೇ ನಿಮ್ಮನ್ನ. ಜೊತೆಗೆ ಇತ್ಕೊಂಡು ನಾವು ಎಲ್ಲ, ನಾನು ಯಾವ್ದೇ ಕಾರಣಕ್ಕಾಗ್ಲಿ ನಮ್ಮ ಅಪ್ಪ ಅಮ್ಮನ್ ನಾನು ಮಾತಾಡ್ತೀನಿ ಬಿಡ್ತೀನಿ, ನಿಮ್ಮ ಹತ್ರ ಅಷ್ಟ್ ಚೆನ್ನಾಗಿ ಮಾತಾಡ್ತೀನಿ ನಾನು. ನಮ್ಮ ಅಪ್ಪ ಅಮ್ಮನ್ ನಾನು ಹೆಚ್ಚಾಗಿ ನೀವು ಮಾಡಿದೀನಿ. ಪ್ಲೀಸ್ ನಾನು ಹೇಳ್ತೀನಿ ಕೇಳಿ. ನಿಮ್ದು ಏನಾದ್ರು ನಿನ್ನೆನೆ ಹೋಗ್ಬೇಕಾಗಿತ್ತು, ಅದನ್ನ ಮುಗಿಲಿ ಅಂತ ಹೇಳ್ಬಿಟ್ಟು ವೇಟ್ ಮಾಡಿದ್ವಿ. 12 ಗಂಟೆ ಆಯ್ತು, ಇನ್ 10 ನಿಮಿಷ ಮುಗಿತ್ ನನ್ನ ಜೀವನ. ಪ್ಲೀಸ್ ಚಿಕ್ಕಪ್ಪ, ಪ್ಲೀಸ್ ಚಿಕ್ಕಪ್ಪ ನಿಮ್ ಕಾಲ್ ಮುಗಿತೀನಿ ಪ್ಲೀಸ್ ಚಿಕ್ಕಪ್ಪ. ಇಲ್ಲ ನಾವು ನಿಮ್ ಜೊತೆ ಬಂದ್ಬಿಡ್ತೀವಿ. ಇಲ್ಲ ನಮ್ ಕೈಯಲ್ಲಾಗಲ್ಲ. ನಾವು ನಿಮ್ ಜೊತೆ ಬಂದ್ಬಿಡ್ತೀವಿ. ನೀವ್ ಹೇಳ್ರಿ. ಇಲ್ಲ ಅಂತಂದ್ರೆ ನಾನು ರಕ್ಷಾ ಇವಾಗ್ಲೇ ನಾವು ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಳ್ಳೋದೆ ನಾವು.